ಬಂಟ್ವಾಳ ತಾಲೂಕು ಪರಿಶಿಷ್ಟ ವರ್ಗಗಳ ದೊಡ್ಡ ಪ್ರಮಾಣದ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಇದರ ಮೇಲ್ಕಾರ್ ಮುಡಿಪು ರಸ್ತೆಯ ಗುಡ್ಡಿಯಂಗಡಿ ಎಂಬಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಸ್ವಂತ ಕಟ್ಟಡದ ಉದ್ಘಾಟನಾ ಸಮಾರಂಭ ನಡೆಯಿತು. ಚುನಾವಣಾ ನೀತಿ ಸಂಹಿತೆಯ ಹಿನ್ನೆಲೆಯಲ್ಲಿ ಸಂಘದ ಅಧ್ಯಕ್ಷ ಸುಂದರ್ ನಾಯ್ಕ್, ಉಪಾಧ್ಯಕ್ಷ ಶಿವನಾಯ್ಕ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅರ್ಚನಾ ಸಾಯ ಹಾಗೂ ಸಂಘದ ನಿರ್ದೇಶಕರು ಸಿಬ್ಬಂದಿಗಳ ಉಪಸ್ಥಿತಿಯಲ್ಲಿ ಸರಳವಾಗಿ ಉದ್ಘಾಟಿಸಲಾಯಿತು. ಸಂಘದ ಗೌರವ ಸಲಹೆಗಾರ ಧನುಕರ್ ರೈ ವಿ4 ನ್ಯೂಸ್ನೊಂದಿಗೆ ಮಾತನಾಡಿ, ಸಹಕಾರ ಇಲಾಖೆ ಹಾಗೂ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಆರ್ಥಿಕ ನೆರವಿನಿಂದ ಕಟ್ಟಡ ನಿರ್ಮಾಣಗೊಂಡಿದ್ದು, ಲ್ಯಾಂಪ್ ಸೊಸೈಟಿಯ ಬ್ಯಾಂಕಿಂಗ್ ವಿಭಾಗದಲ್ಲಿ ಕೇಂದ್ರ ಕಚೇರಿ, ವ್ಯಾಪಾರ ಮಳಿಗೆ ಹಾಗೂ ಭದ್ರತಾ ಕೊಠಡಿ ಹಾಗೂ ಸಭಾಭವನವನ್ನು ನಿರ್ಮಿಸಲಾಗಿದೆ. ಸಂಘವು ಬಿಸಿ ರೋಡ್ನಲ್ಲಿ ಶಾಖೆ ಹಾಗೂ ವಿಟ್ಲದಲ್ಲಿ ಬ್ಯಾಂಕಿಂಗ್ ಮತ್ತು ಮಾರಾಟ ವಿಭಾಗವನ್ನು ಹೊಂದಿದೆ. ವಿಟ್ಲದ ಖುದ್ದು ಪದವಿನಲ್ಲಿ ಸುಮಾರು 55 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಂಘಕ್ಕೆ ಸ್ವಂತ ಕಟ್ಟಡ ನಿರ್ಮಿಸಲಾಗುತ್ತಿದೆ ಎಂದು ಹೇಳಿದರು. ಬಂಟ್ವಾಳ ಲ್ಯಾಂಪ್ ಸಹಕಾರ ಸಂಘ ಅಂದರೆ ಪರಿಶಿಷ್ಟ ವರ್ಗಗಳ ದೊಡ್ಡ ಪ್ರಮಾಣದ ವಿವಿಧೋದ್ದೇಶ ಸಹಕಾರ ಸಂಘ ಬಂಟ್ವಾಳ. ಇದರ ಕೇಂದ್ರ ಕಚೇರಿ ನಾವು ಈಗಿನ ಬಂಟ್ವಾಳ ತಾಲೂಕು ಮೆಲ್ಕಾರ್ ಹತ್ತಿರ ಗುಡ್ಡೆ ಅಂಗಡಿಯಲ್ಲಿ ಸಹಕಾರ ಇಲಾಖೆ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಆರ್ಥಿಕ ನೆರವಿನಿಂದ ನಾವು ಈ ದಿನ ವ್ಯಾಪಾರ ಮಳಿಗೆ, ಕೇಂದ್ರ ಕಚೇರಿ ಮತ್ತು ಭದ್ರತಾ ಕೊಠಡಿ, ಬ್ಯಾಂಕಿಂಗ್ ವಿಭಾಗ ಹಾಗೂ ಸಭಾಭವನ ನಾವು ಈ ದಿನ ನಿರ್ಮಿಸಿ ಸದಸ್ಯರ ಉಪಯೋಗಕ್ಕೆ ಮತ್ತು ಸಂಘದ ಉಪಯೋಗಕ್ಕೆ ನಾವು ಇವತ್ತು ಬಳಸಿಕೊಳ್ತಾ ಇದ್ದೀವಿ. ನಮ್ಮ ರಾಜ್ಯದಲ್ಲಿ 23 ಲ್ಯಾಂಪ್ ಸಹಕಾರ ಸಂಘಗಳು ಕಾರ್ಯನಿರ್ವಹಿಸುತ್ತಿದ್ದು, ಬಂಟ್ವಾಳ ಲ್ಯಾಂಪ್ ಸಹಕಾರ ಸಂಘವು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪ್ರತಿಷ್ಠಿತ ಸಹಕಾರ ಸಂಸ್ಥೆ. ಇದರ ಅಧ್ಯಕ್ಷರಾಗಿ ಸುಂದರ್ ನಾಯ್ಕ್ ಇವರು 2020ರಿಂದ ಮುಂದಿನ 5 ವರ್ಷಗಳ ಅವಧಿಗೆ ಇವರ ನೇತೃತ್ವದ ಆಡಳಿತ ಮಂಡಳಿ ಮತ್ತು ಉಪಾಧ್ಯಕ್ಷರಾಗಿ ಶ್ರೀ ಶಿವನಾಯ್ಕ್. ಸಂಘದ ಅಧ್ಯಕ್ಷ ಸುಂದರ್ ನಾಯ್ಕ್, ಉಪಾಧ್ಯಕ್ಷ ಶಿವನಾಯ್ಕ್, ಪ್ರಭಾರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅರ್ಚನಾ ಸಾಯ, ನಿರ್ದೇಶಕರಾದ ನಾಗಮ್ಮ ಶೇಡಿಗುರಿ, ಕೇಶವ್ ನಾಯ್ಕ್, ವೆಂಕಪ್ಪ ನಾಯ್ಕ್, ಈಶ್ವರ ನಾಯ್ಕ್, ಪ್ರೇಮ ಕೇಪು, ಎನ್ ಈಶ್ವರ ನಾಯ್ಕ್, ಸುಂದರ್ ನಾಯ್ಕ್, ದಿನೇಶ್ ನಾಯ್ಕ್, ಪುಷ್ಪಾ ಪೆರ್ನೆ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.